ತಾಲೂಕಿನ ನ್ಯಾಯತರಪು ಗ್ರಾಮದಲ್ಲಿ 94C ಯೋಜನೆಯಡಿ ಒಂದೇ ಏರಿಯಾದಲ್ಲಿ ಸುಮಾರು 34 ಮಂದಿಗೆ ಹಕ್ಕುಪತ್ರವನ್ನು ನೀಡಿ ಅವ್ಯವಹಾರ ನಡೆಸಿದ್ದಲ್ಲದೆ ಈ ಅಕ್ರಮ ಮಂಜೂರಾತಿಗೆ 35,000 ರೂಪಾಯಿ ಪಡೆದು ಅವ್ಯವಹಾರ ನಡೆಸಿದ್ದು, ಈ ಕುರಿತು ಸೂಕ್ತ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಬೆಳ್ತಂಗಡಿ ತಾಲೂಕು ಕಳಿಯ ಗ್ರಾಮದ BH ಆದಂ ಶಾಫಿ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳಿಯ ಗ್ರಾಮದ ಬಟ್ಟೆಮಾರು ನಿವಾಸಿ KM ಅಬ್ದುಲ್ ಕರೀಂ ಎಂಬವರು 94C ಹಕ್ಕುಪತ್ರ ಪಡೆಯುವ ಉದ್ದೇಶಕ್ಕಾಗಿ ದೃಢಪತ್ರ ನೀಡಿದ್ದು, ಈ ಆಧಾರದಿಂದ ಅಗತ್ಯ ದಾಖಲೆಗಳನ್ನು ಇತರ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ತನ್ನ ಹೆಸರಿನಲ್ಲಿ 94C ಯೋಜನೆಯಡಿ ಮನೆ ಮಂಜೂರು ಮಾಡಿದ್ದಲ್ಲದೆ ತನ್ನ ಭಾವನ ಪತ್ನಿ ಸಿಯಾಬ್ ಡಿ ಎಂಬವರ ಹೆಸರಿನಲ್ಲೂ ಮನೆ ಮಂಜೂರು ಮಾಡಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೆಸಿರುವುದು ಕಂಡುಬಂದಿದೆ. ಅಲ್ಲದೆ ಕಳೆದ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಲು ಚುನಾವಣಾಧಿಕಾರಿಗೆ ಸುಳ್ಳು ದಾಖಲೆಗಳನ್ನು ನೀಡಿ ಸ್ಪರ್ಧಿಸಿ ಆಯ್ಕೆಯಾಗಿದ್ದಾರೆ. ಇವೆಲ್ಲದರ ಕುರಿತು ಎಸಿಬಿ ಅಧಿಕಾರಿಗಳಿಗೆ ದೂರು ನೀಡಿದ್ದೆ. ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ತನಿಖೆಯನ್ನು ನಡೆಸಿದ್ದು, ಇದೀಗ 34 ಹಕ್ಕುಪತ್ರಗಳ ಪೈಕಿ 8 ಹಕ್ಕುಪತ್ರಗಳನ್ನು ರದ್ದುಪಡಿಸಿದ್ದಾರೆ. ಆದರೂ ಆರೋಪಿ ಕರೀಂ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ತಕ್ಷಣ ಈ ಅಕ್ರಮ ಅವ್ಯವಹಾರದಲ್ಲಿ ಪಾಲ್ಗೊಂಡವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ಅಲ್ಲದೆ ಪಂಚಾಯಿತಿ ಸದಸ್ಯತನವನ್ನ ರದ್ದುಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. 34 ಮನೆಗಳು ಒಂದೇ ಏರಿಯಾದಲ್ಲಿ ಮಂಜೂರಾತಿ ಮಾಡಿ ಸರ್ಕಾರಿ ಜಾಗವನ್ನು 94C ಮಂಜೂರು ಮಾಡಿ ಕೊಟ್ಟಿರುತ್ತಾರೆ. ಇದು ಎಲ್ಲ ದಾಖಲೆಗಳು ಮನೆಯಲ್ಲಿ ಇರುವುದಿಲ್ಲ. ಈ ಜಾಗದಲ್ಲಿ ಕಳಿಯ ಗ್ರಾಮ ವ್ಯಾಪ್ತಿಯಲ್ಲಿ ಅಬ್ದುಲ್ ಕರೀಂ ಎಂಬ ಸದಸ್ಯರು ದೊಡ್ಡ ಅವ್ಯವಹಾರವನ್ನು ನಡೆಸಿರುವುದು ಬೆಳಕಿಗೆ ಬಂದಿರುತ್ತದೆ. ಅವರ ಹೆಂಡತಿಯ ಹೆಸರಿನಲ್ಲಿ ಜಾಗವನ್ನು ಮಂಜೂರು ಮಾಡಿಕೊಂಡಿರುತ್ತಾರೆ, ಮನೆ ಇರುವುದಿಲ್ಲ. ಅದರ ದಾಖಲೆ ಸಮೇತ ನನ್ನ ಬಳಿ ಇರುತ್ತದೆ. 94Cಯಲ್ಲಿ ಇವರು ಮಾಡಿರುವಂತಹ ಎಲ್ಲ ವಿಷಯವನ್ನು ನಾನು ಜಿಲ್ಲಾ ACB ಅವರಿಗೆ ಈ ವಿಷಯವನ್ನು ದಾಖಲೆ ಸಮೇತ ನೀಡಿ ಭ್ರಷ್ಟಾಚಾರ ನಿಗ್ರಹ ದಳದವರು ದಾಳಿ ನಡೆಸಿ ಎಲ್ಲ ದಾಖಲೆಗಳು ಪರಿಶೀಲಿಸುತ್ತಾ ಅದರ ತನಿಖಾ ಹಂತದಲ್ಲಿರುತ್ತದೆ. ಈ ತನಿಖಾ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಇವರು ತನಿಖೆ ನಡೆಸಿದ ನಂತರ ಅಬ್ದುಲ್ ಕರೀಂ ಎಂಬವರ ಹೆಂಡತಿ ಹೆಸರಿನಲ್ಲಿರುವಂತಹ 94C ಮಂಜೂರಾತಿಯ ದಾಖಲೆ, ಈ ದಾಖಲೆಯನ್ನು ಈಗ ಅವರು ತಿರಸ್ಕಾರ ಮಾಡಿರುತ್ತಾರೆ. ಈ ದಾಖಲೆ ಸಮೇತ ನಾನು ನಿಮಗೆ ಈ ಪತ್ರಿಕಾ ಹೇಳಿಕೆಯಲ್ಲಿ ನೀಡ್ತಾ ಇದ್ದೇನೆ. ಅದಲ್ಲದೆ ಅಬ್ದುಲ್ ಕರೀಂ ಎಂಬುವರು ತನ್ನ ಸ್ವಂತ ಹೆಸರಿನಲ್ಲಿ ಮನೆಯನ್ನು ಮಂಜೂರು ಮಾಡಿಕೊಂಡಿರುತ್ತಾರೆ 94Cಯಲ್ಲಿ. ಆ ದಾಖಲೆ ನಿಮ್ಮ ಬಳಿ ತೋರಿಸ್ತಾ ಇದ್ದೇನೆ ಈಗ. ಆ ದಾಖಲೆಯು ಕೂಡ 94C ತಿರಸ್ಕಾರ ACB ಅವರ ದಾಳಿಯಾದ ನಂತರ ತಿರಸ್ಕಾರವಾಗಿರುತ್ತದೆ. ಅದಲ್ಲದೆ ಅವರ ಭಾವನ ಹೆಸರಿನಲ್ಲಿ ಮನೆ 94Cಯಲ್ಲಿ ಮನೆಯನ್ನು ಮಂಜೂರು ಮಾಡಿಕೊಂಡಿರುತ್ತಾರೆ. ಅದರ ದೃಢಪತ್ರದ ನಕಲು ನನ್ನ ಬಳಿ ಇದೆ. ಅದು ಕೂಡ ಅಲ್ಲಿ ಮನೆಯೂ ಇಲ್ಲ, ಇವರು ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ. ಇದು ಕೂಡ ಈಗ ತಿರಸ್ಕಾರ ಮಾಡಿದ್ದೆ ಅಂತ ಹೇಳ್ತಾ ಇದ್ದಾರೆ.